ವಿಟ್ಲ ಪಟ್ಟಣ ಪಂಚಾಯತ್ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರಣಾಳಿಕೆ ಪತ್ರವನ್ನು ಸಾಮಾಜಿಕ ಮತ್ತು ಅಭಿವೃದ್ಧಿ ಕಾಳಜಿಯುಳ್ಳ ನಾಗರಿಕರಿಗೆ ನೀಡಿ ಅವರ ಅಭಿಪ್ರಾಯವನ್ನು ಪಡೆದುಕೊಂಡು ಬಳಿಕ ಅಧಿಕೃತ ಪ್ರಣಾಳಿಕೆ ಬಿಡುಗಡೆಗೊಳಿಸಲಿದೆ ಎಂದು ಪುತ್ತೂರಿನ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಹೇಳಿದರು. ಅವರು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರಜೆಗಳಿಂದ ಪ್ರಣಾಳಿಕೆ ಪತ್ರವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮತದಾರರ ಬಳಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತೆರಳಿ ಪ್ರಣಾಳಿಕೆಯ ಅಂಶಗಳನ್ನು ಸಂಗ್ರಹಿಸಲಿದ್ದಾರೆ. ಪಕ್ಷ ಸಮರ್ಥ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಅವರನ್ನು ಗೆಲ್ಲಿಸಿದಲ್ಲಿ ಪ್ರಣಾಳಿಕೆಯಂತೆ ನಡೆದುಕೊಳ್ಳುತ್ತೇವೆ. ಕಾಂಗ್ರೆಸ್ ಪಕ್ಷ 166 ಅಂಶಗಳ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸಿ ರಾಜ್ಯದಲ್ಲಿ ಅಧಿಕಾರ ಪಡೆದ ಅವಧಿಯಲ್ಲಿ 170ಕ್ಕೂ ಅಧಿಕ ಅಂಶಗಳನ್ನು ಈಡೇರಿಸಿದೆ. ಬಿಜೆಪಿ ಪಕ್ಷದ ಪ್ರಣಾಳಿಕೆಯಲ್ಲಿ 10% ಕೂಡ ಭರವಸೆ ಈಡೇರುವುದಿಲ್ಲ ಎಂದು ಹೀಯಾಳಿಸಿದರು. ಈ ಬಾರಿಯ ವಿಟ್ಲ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಡಳಿತ ನಡೆಯಲಿದೆ. ಜನರ ಒಲವು ಕಾಂಗ್ರೆಸ್ ಮೇಲಿದೆ. ಕಳೆದ ಅವಧಿಯಲ್ಲಿ ಬಿಜೆಪಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಎಂದು ದೂರಿದರು. ಕಾಂಗ್ರೆಸ್ನಿಂದ ಬಿಜೆಪಿ ಹೋದವರ ಜೊತೆ ಕಾರ್ಯಕರ್ತರು ಇಲ್ಲದಂತಾಗಿದೆ. ಮತ್ತೆ ಅವರಿಗೆ ಜನರು ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಎಂದು ಹೇಳಿದರು. ಇವತ್ತಿನ ಜನರು ಮಾತನಾಡೋದು ನೋಡಿದಾಗ ಪ್ರತಿಯೊಂದು ಕಡೆಯೂ ಎಲ್ಲಿ ಬಹಳಷ್ಟು ಆಳದಲ್ಲಿ ಕೆಲಸ ಮಾಡಿ ಪಾರ್ಟಿ ಕಟ್ಟಿದಂಥವರೂ ಕೂಡ ಬಿ ಜೆ ಪಿಯಲ್ಲಿ ನೊಂದು ಹೋಗಿದ್ದಾರೆ. ಅದರ ಪ್ರಕಾರ ಮತ್ತು ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಂತಹ ಪ್ರಣಾಳಿಕೆಯಲ್ಲಿ 165 ವಿಷಯಗಳನ್ನು ಕೊಟ್ಟಿದ್ದರು. 169 ಏನೋ ನಮ್ಮ ಸಿದ್ದರಾಮಯ್ಯನವರು ಯಾಕಂದರೆ ಅಲ್ಲಿ ಹಾಲು ಕೊಡೋದು ಮೊಟ್ಟೆ ಕೊಡೋದು ಇರಲಿಲ್ಲ. ಅಂಥದ್ದು ಸಾಧಾರಣ ಹೆಚ್ಚಿಗೆನೇ ಜಾರಿಗೆ ತಂದಿದ್ದರು. ಅಂತಹ ಒಳ್ಳೆಯ ಒಂದು ಪ್ರಣಾಳಿಕೆಗೆ ನಿಮ್ಮೆಲ್ಲರ ಸಹಕಾರವು ಬೇಕು. ಅದು ಜನರಿಗೆ ಮುಟ್ಟುವಂಥದ್ದು ಇರಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ ಇರೋದು. ಖಂಡಿತವಾಗಿಯೂ ಮುಂದಿನ ಆಡಳಿತ ನಮ್ಮದೇ ಆಗ್ತದೆ, ನಮ್ಮದೇ ಆಗಬೇಕು ಅಂತ ನಮ್ಮ ಪ್ರಯತ್ನ. ಸುದ್ದಿಗೋಷ್ಠಿಯಲ್ಲಿ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ರಾಜರಾಮ್ ಕೆಬಿ, ಉಸ್ತುವಾರಿಗಳಾದ ಎಂಎಸ್ ಮಹಮ್ಮದ್, ಪ್ರವೀಣ್ ಚಂದ್ರಾಳ್ವ, ಮುರಳೀಧರ್ ರೈ ಮಠಂದಬೆಟ್ಟು, ಚಂದ್ರಾಸ್ ಕರ್ಕೇರ, ಮಹಮ್ಮದ್ ಅಲಿ ಪುತ್ತೂರು, ವಕ್ತಾರ ರಮನಾಥ್ ವಿಟ್ಲ, ನಗರಾಧ್ಯಕ್ಷ ವಿಕೆಎಂ ಅಶ್ರಫ್, ಎಂಬಿ ವಿಶ್ವನಾಥ್ ರೈ, ಅಬ್ದುಲ್ ರಹಿಮಾನ್, ಎಂಕೆ ಮೂಸಾ, ವಿಎ ರಶೀದ್ ಮತ್ತಿತರರು ಉಪಸ್ಥಿತರಿದ್ದರು. VK Furniture and Electronics, our third mega showroom now at Kallapu Tokkottu. Purchase wide variety of furnitures, electronics, interiors, furnishing, home appliances, mobiles, laptops, kitchenware, home decorative items and much more. We customize complete home interiors and furniture as per customers' requirement. Best quality products at affordable price. Best price guaranteed. Free home delivery and easy EMI facility available. Our branches: Yeyadi, Tokkottu, Lady Hill.